ಮಂಗಳೂರಿನ ಕಲಾವಿದೆ ವಿನ್ನಿ ರೋಡ್ರಿಗಸ್ ಅವರ ಚಿತ್ರಕಲಾ ಪ್ರದರ್ಶನವು ನಗರದ ಸೈಂಟ್ ಜೆರೋಸಾ ಸ್ಕೂಲ್ನ ಮೈದಾನದಲ್ಲಿ ಏರ್ಪಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಕಲಾವಿದೆ ವಿನ್ನಿ ರೋಡ್ರಿಗಸ್ ಅವರ ಚಿತ್ರಕಲಾ ಕಲಾವೈಭವ ಪ್ರದರ್ಶನವನ್ನು ಮಂಗಳೂರಿನ ಸೈಂಟ್ ಜೆರೋಸಾ ಸ್ಕೂಲ್ನ ಮೈದಾನದಲ್ಲಿ ಆಯೋಜಿಸಲಾಗಿತ್ತು. ಈ ಪ್ರದರ್ಶನವನ್ನು ಸಿಸ್ಟರ್ ಮೆಟಿಲ್ಡಾ ಮಂಥೂರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಕಲಾವಿದೆ ವಿನ್ನಿ ರೋಡ್ರಿಗಸ್, ಚಿತ್ರಕಲೆಯನ್ನ ಪ್ರೋತ್ಸಾಹಿಸುವ ಮೂಲಕ ಯುವ ಜನಾಂಗ ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಆಸಕ್ತಿ ವಹಿಸಬೇಕು ಎಂದರು. I have done many flowers as a pastime and I arranged in bouquets and vases in order to encourage the students for their future. ಈ ಸಂದರ್ಭ ಸಿಸ್ಟರ್ ಜೆನಿವಿಯಾ, ಸಿಸ್ಟರ್ ಸೌಮ್ಯ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.